ಇಡೀ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ರ್ಯಾಗಿಂಗ್ನಂತಹ ಹೇಯ ಕೃತ್ಯವೊಂದು ಕಾಸರಗೋಡಿನ ಪೈವಿಳಿಕೆ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಇಲ್ಲಿನ ಕಾಲೇಜಿನ +2 ವಿದ್ಯಾರ್ಥಿಯೋರ್ವನ ಮೇಲೆ ಸುಮಾರು 15ರಷ್ಟು ವಿದ್ಯಾರ್ಥಿಗಳು ಹಲ್ಲೆ ಮಾಡಿರುವುದಾಗಿ ದೂರಲಾಗಿದೆ. +1 ವಿದ್ಯಾರ್ಥಿ ಅಬ್ಬಾಸ್ ತನ್ವೀರ್ ಮೇಲೆ ನಡೆದಂತಹ ರ್ಯಾಗಿಂಗ್ ಘಟನೆಯನ್ನ PDP ಮಂಜೇಶ್ವರ ಕ್ಷೇತ್ರ ಸಮಿತಿ ತೀವ್ರವಾಗಿ ಖಂಡಿಸಿದೆ. ರ್ಯಾಗಿಂಗ್ ಎನ್ನುವುದು ಮಾನವನ ಹಕ್ಕುಗಳ ದುರುಪಯೋಗದ ವ್ಯವಸ್ಥಿತ ರೂಪವಾಗಿದೆ ಎಂದು PDP ಆರೋಪಿಸಿದೆ. ಅಧಿಕಾರಿಗಳು ತುರ್ತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹವನ್ನ PDP ಮಂಜೇಶ್ವರ ಕ್ಷೇತ್ರ ಸಮಿತಿ ಮುಂದಿಟ್ಟಿದೆ. ಇಂತಹ ಪೈಶಾಚಿಕ ಕೃತ್ಯಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದು ಅತಿ ಅಗತ್ಯವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇದೇ ರೀತಿ ಕಾಸರಗೋಡು ಜಿಲ್ಲೆಯ ಮತ್ತೊಂದು ಶಾಲೆಯ ವಿದ್ಯಾರ್ಥಿಗಳು ಪರಸ್ಪರ ಗೂಂಡಾಗಿರಿ ನಡೆಸಿದ ಘಟನೆಯ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗಿದ್ದು, ಇಂತಹ ಕೃತ್ಯಗಳ ಹಿಂದೆ ಡ್ರಗ್ಸ್ ಮಾಫಿಯಾದ ಕರಾಳ ಕೈಗಳು ಅಡಗಿವೆಯಾ ಎಂಬ ಬಗ್ಗೆ ತಕ್ಷಣದ ತನಿಖೆ ನಡೆಸಬೇಕು ಎಂದು PDP ಆಗ್ರಹಿಸಿದೆ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಚಳವಳಿಗಳ ಪ್ರತಿನಿಧಿಗಳ ಸಭೆ ನಡೆಸಿ ಜಿಲ್ಲಾ ಮಟ್ಟದ ರ್ಯಾಗಿಂಗ್ ವಿರೋಧಿ ತಂಡ ರಚಿಸಬೇಕು ಎಂದು PDP ಒತ್ತಾಯಿಸಿದೆ. +1 ವಿದ್ಯಾರ್ಥಿಯಾದ ಉಪ್ಪಳ ಕೈಕಂಬ ಸೋಂಕಾಲಿನ ಅಬ್ಬಾಸ್ ತನ್ವೀರ್ನನ್ನು +2 ವಿದ್ಯಾರ್ಥಿಗಳು ಮೃಗೀಯ ರೀತಿಯಲ್ಲಿ ಹಿಗ್ಗಾಮುಗ್ಗ ಥಳಿಸಿ ಗಾಯಗೊಳಿಸಿದ್ದಾರೆ. ಮುಖಕ್ಕೆ, ಕೈಗೆ ಹಾಗೂ ಕುತ್ತಿಗೆಗೆ ಗಂಭೀರ ಗಾಯಗೊಂಡ ತನ್ವೀರ್ನನ್ನು ಕುಂಬಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಧರಿಸಿದ ಶರ್ಟಿನ ಕೈ ಮೇಲೆ ಮಾಡಿದ ವಿಷಯದಲ್ಲಿ ವಿದ್ಯಾರ್ಥಿಯನ್ನ ರ್ಯಾಗಿಂಗ್ಗೆ ಒಳಪಡಿಸಿರುವುದಾಗಿ ಮಾಹಿತಿ ಲಭಿಸಿದೆ. ಪೈವಿಳಿಕೆಯಲ್ಲಿ ನಡೆದ ರ್ಯಾಗಿಂಗ್ ದಾಳಿಗೆ ಒಳಗಾಗಿ ಕುಂಬಳೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿ ಅಬ್ಬಾಸ್ ತನ್ವೀರ್ನನ್ನ PDP ಮುಖಂಡರು ಭೇಟಿ ಮಾಡಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ക്രൂരവും പൈശാചികവും മനുഷ്യത്വരഹിതവുമായ സംഭവമാണ് കഴിഞ്ഞ ദിവസം പൈവളികെ കയർക്കട്ടെ ഹയർ സെക്കൻഡറി സ്കൂളിൽ അരങ്ങേറിയത്. +1 വിദ്യാർത്ഥിയായ അബ്ബാസ് തൻവീർ എന്ന കുട്ടിയെ സീനിയർ വിദ്യാർത്ഥികൾ ചേർന്ന് അതിക്രൂരമായി മർദ്ദിച്ച് മൃഗങ്ങളെപ്പോലും നാണിപ്പിക്കുന്ന തരത്തിൽ വലിച്ചഴിച്ചു കൊണ്ടുപോയി മർദ്ദിച്ച് അവശനാക്കി ഇപ്പോൾ കുമ്പള ജില്ലാ ഹോസ്പിറ്റലിൽ കഴിയുകയാണ്. സ്കൂൾ അധികൃതരുടെ ഭാഗത്തു നിന്ന് വേണ്ടത്ര ഒരു ഇടപെടൽ ഈ വിഷയത്തിൽ ഉണ്ടായിട്ടില്ല എന്നത് വളരെയധികം പ്രതിഷേധാർഹമായ കാര്യമാണ്. മാത്രവുമല്ല, മുമ്പ് തന്നെ ചില ആരോഗ്യ പ്രശ്നങ്ങളുള്ള ഈ കുട്ടി വളരെ പാവപ്പെട്ട കുടുംബത്തിലെ അംഗമാണ്. അപ്പോൾ കുട്ടി ഇപ്പോൾ വളരെയധികം ഗുരുതരമായൊരവസ്ഥയിലാണ് ഉള്ളത്. കുട്ടിയുടെ ചികിത്സ എത്രയും പെട്ടെന്ന് ഗവൺമെൻറ് ഏറ്റെടുത്തുകൊണ്ട് ആ കുട്ടിയെ വേണ്ട രീതിയിൽ ചികിത്സിക്കാൻ സർക്കാർ തയ്യാറാവണമെന്നും, അതേപോലെ തന്നെ ഈ കാര്യത്തിൽ സമൂഹം ഒറ്റക്കെട്ടായി ഇടപെട്ടുകൊണ്ട് ഇത്തരം ക്രൂരകൃത്യങ്ങൾക്കെതിരെ ശക്തമായ ഇടപെടൽ നടത്തി അവരെ സമൂഹത്തിൽ ഒറ്റപ്പെടുത്തണമെന്നും അറിയിക്കുകയാണ്. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.